ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ವತಿಯಿಂದ ಅಕಾಡೆಮಿ ಚಾವಡಿಯಲ್ಲಿ ಇಂದು ನಡೆದ ಯಕ್ಷಗಾನ ಮತ್ತು ಬ್ಯಾರಿ ಸಂಬಂಧ ವಿಚಾರಣಾ ಸಂಕಿರಣ ಬೆಲ್ಕಿರಿ ದ್ವೈಮಾಸಿಕ ಪತ್ರಿಕೆಯ ಬಿಡುಗಡೆ ಕಾರ್ಯಕ್ರಮ ಹಾಗೂ ಸನ್ಮಾನ ಕಾರ್ಯಕ್ರಮದಲ್ಲಿ ಆಯೋಜಿಸಲಾದ ಬಪ್ಪ ಬ್ಯಾರಿ ಕಿರು ಯಕ್ಷಗಾನ ಪ್ರದರ್ಶನದಲ್ಲಿ ಹಿಂದೂಗಳ ಆರಾಧ್ಯ ಮೂರು ದೇವಿಯನ್ನ ಅವಹೇಳನ ಮಾಡಲಾಗಿದೆ ಎನ್ನುವಂತಹ ಬಗ್ಗೆ ವಿವಾದ ಎದ್ದಿದೆ. ಬಪ್ಪ ಬ್ಯಾರಿಯ ಸಂಕಷ್ಟ ಸಂದರ್ಭದಲ್ಲಿ ಪ್ರತ್ಯಕ್ಷಳಾಗುವ ಬಪ್ಪ ಬ್ಯಾರಿಗೆ ದೇವಿ ದೇವಸ್ಥಾನವನ್ನ ಕಟ್ಟಿಸು ಎಂದು ಆದೇಶ ನೀಡಿ ಮಾಯವಾಗ್ತಾಳೆ. ಬಳಿಕ ಬಪ್ಪ ಬ್ಯಾರಿ ಮತ್ತು ಉಸ್ಮಾನ್ನ ಸಂಭಾಷಣೆಯಲ್ಲಿ ದೇವಿಯನ್ನ ಅವಹೇಳನ ಮಾಡಲಾಗಿದೆ ಎಂದು ಹೇಳಲಾಗಿದೆ. ದೇವಸ್ಥಾನವನ್ನ ಕಟ್ಟಿಸಲು ಹಣವಿಲ್ಲವೆಂದಾಗ ಉಸ್ಮಾನ್ ದೇವಿಯ ಕಿರೀಟವನ್ನ ಗುಜರಿಗೆ ಮಾರುವ ಎಂದು ಹೇಳುವುದು, ದೇವಿಯನ್ನ ಬೇಬಿ ಎಂದು ಹೇಳುವುದು ಇತ್ಯಾದಿ ವಿಚಾರಗಳು ಹಾಸ್ಯಕ್ಕಿಂತಲೂ ಹಿಂದೂಗಳ ಭಾವನೆಯನ್ನ ಅವಹೇಳನಕಾರಿಯಾಗಿ ಪ್ರದರ್ಶಿಸಲಾಗಿದೆ ಎನ್ನುವಂತಹ ಪ್ರಶ್ನೆ ಯಕ್ಷಗಾನ ಪ್ರಿಯರಲ್ಲಿ ಕಾಡಿದೆ. ಇಂತಹ ಸಂಭಾಷಣೆಗಳಿಂದ ಜನತೆ ಯಕ್ಷಗಾನ ಪ್ರದರ್ಶನಗಳಿಂದ ರೋಷಿ ಹೋಗಿದ್ದು, ಇನ್ನು ಕಲಾವಿದರ ಹಾಸ್ಯ ಅಪಹಾಸ್ಯವಾಗುವುದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅದರಲ್ಲೂ ಸರ್ಕಾರಿ ಕಾರ್ಯಕ್ರಮದಲ್ಲಿ ಇಂತಹ ಧಾರ್ಮಿಕ ವಿಡಂಬನೆ ಎಷ್ಟು ಸರಿ ಎಂದು ಪ್ರಶ್ನಿಸುವಂತಾಗಿದೆ. ಐತ ಮಗಲು ಎಲ್ಲಿ ಲಂಗ ಬಡದಿಂಕಲ್ ನಡೆ ಬರ್ಕೊಂಡು ಬೇಬಿ ಬಂಡು ಕೂತದು ಅವು ಅಂದು ಬೇಬಿ ಎಲ್ಲ ಮನೆ ನಿಂಗೆ ಚೆವು ഉമ്മക്ക് നിൽക്കാൻ ഒരു സ്ഥലം വേണം. എന്താകുന്ന ഏടെ നിൽക്കുന്നത് പള്ളിയിൽ ഇത് വെള്ളിയാഴ്ച എല്ലാവരും നിസ്കരിക്കാൻ പറ്റില്ല. അപ്പൊ എന്താക്കുന്നു ಬಾಡಿಗೆ ಎಂಚಿನ ವ್ಯವಸ್ಥೆ ಇಂಚ ಶುಕ್ರವಾರ ನಮ್ಮ ಸಮುದಾಯದ ಪೂರ ಪ್ರಾರ್ಥನೆಗೆ ಬಂದಾಗ ಹೊರ ಅಪ್ಪೆ ಬಿದ್ದಾಗಿ ಉಂಟಾಡು ಮಾವಂತೆಲ್ಲ ಪ್ರಾರ್ಥನೆ ಬಂದು ಬಿದ್ದಾಗಿ ಇಂಕ ಅಪ್ಪೆ ಉದಾಯಿಗೆ ಬರಡು ಇದು ನನಗೆ ವ್ಯವಸ್ಥೆ ಬಾಡಿಗೆ ಕೊಡ್ಚಿಗೆ ಎಲ್ಲಿ ಬೋದು ಬಂಪೆಗೆ അങ്ങനെയല്ല മനെ ഉമ്മക്ക് നിൽക്കാൻ സ്ഥലം വേണമെന്ന് പറഞ്ഞാൽ ഉമ്മക്കൊരു അമ്പലം കെട്ടണം, ദേവാലയം കെട്ടണം, അത് ഞാൻ കെട്ടണോ, ഞാൻ ചെലവ് ചെയ്യണം ഉമ്മ പറഞ്ഞു. കുറെ പൈസ വേണം, ഞാൻ പൈസ ചെലവാക്കണം. ഞങ്ങളൊരു കെണിയാക്കണം. കെണി നിന്റെ പൈസ ഉണ്ടോ? എന്റെ പൈസ ഇല്ല. പിന്നെന്താ നമ്മളൊരു കെണിയാക്കാം. എന്ത് കെണി? ഇപ്പൊ അമ്മന്റെ തലയിൽ ഒരു പൊന്നിന്റെ കിരീട്ടുണ്ട്, ബംഗാറിന്റെ കിരീടമുണ്ട്. അതിന്റെ കൊണ്ടിട്ട് കുച്ചിരിക്കും. പിന്നെ ആലോചന മനസ്സിലായി ഓടിക്കുന്നത് ഒലിക്ക് പറക്കും ആത് ദൂരെ പോയിനെ ആയിരം കണ്ണു മാത്രം അപ്പന ബംഗാറിന്റെ കിരീടത്തെ എനിക്ക് ಬೇಜಾರಾಗುದು. ಓರಾಳ ಬಂಗಾರದ ಅಂಗಡಿಗೆ ಮಾರ್ಬಿಟ್ರೆ ಮಂಡಲ ಬೇಜಾರಕ್ಕೆ ಗುಜಿರಿದ ಅಂಗಡಿಗೆ ಮಾರ್ಬಿ നിന്റെ ഉമ്മന്റെ അൽക്കത്തിന്റെ മകൻ ഉണ്ട്. അതിനെ വിട്ടിട്ട് അമ്പലം